ಕಾಲದಲ್ಲಿ ಕುಚುಕು ಗೆಳೆಯರಂತಿದ್ದ ದರ್ಶನ್ಗೆ ಸುದೀಪ್ ಅವರ ನಡುವೆ ಇದೀಗ ಮೊದಲಿನಂತೆ ಯಾವುದೇ ಗೆಳೆತನವಿಲ್ಲ. ಪೈಲ್ವಾನ್ ಚಿತ್ರ ತೆರೆ ಕಂಡಿದ್ದು ಅದು ಪೈರಸಿಯಾಗಿದ್ದು ಸುದೀಪ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ವಿರುದ್ಧ ತಿರುಗಿ ಬಿದ್ದಿದ್ದು ಅದಕ್ಕೆ ದರ್ಶನ್ ಫ್ಯಾನ್ಸ್ ಟಕ್ಕರ್ ಕೊಟ್ಟಿದ್ದು ಆ ಬಳಿಕ ಅಖಾಡಕ್ಕೆ ನೇರವಾಗಿ ದರ್ಶನ್ ಇಳಿದು ಖಡಕ್ ವಾರ್ನಿಂಗ್ ನೀಡಿದ್ದು ಕೊನೆಯದಾಗಿ ಇವೆಲ್ಲದಕ್ಕೂ ಕಿಚ್ಚ ತೆರೆ ಎಳೆದಿದ್ದು. ಅಬ್ಬಬ್ಬ ಒಂದ ಎರಡ ಈ ಎಲ್ಲ ಬೆಳವಣಿಗೆ ಇದೀಗ ಶಿವಣ್ಣನ ಅಂಗಳಕ್ಕೆ ತಲುಪಿದ್ದು ಈ ಸ್ಟಾರ್ ವಾರ್ ಬಗ್ಗೆ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ ಏನಂತಾರೆ ಮುಂದಿದೆ ನೋಡಿ. ಪೈಲ್ವಾನ್ ಚಿತ್ರ ವೀಕ್ಷಿಸಿದ ಶಿವಣ್ಣ ಬಳಿಕ ಸ್ಯಾಂಡಲ್ವುಡ್ ನ ಸದ್ಯದ ಆತಂಕಕಾರಿ ಬೆಳವಣಿಗೆ ಬಗ್ಗೆ ಮಾತಾಡಿದ್ರು. ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಒಂದೇ ಅನ್ನುವಂತಿರ್ಬೇಕು. ಚಿತ್ರರಂಗ ಒಂದು ಫ್ಯಾಮಿಲಿ ಇದ್ದಂತೆ. ಇಲ್ಲಿ ಅವರು ದೊಡ್ಡದು ಇವರು ದೊಡ್ಡದು ಅಂತಲ್ಲ. ಎಲ್ರಿಗಿಂತ ದೊಡ್ಡವನು ದೇವರಿದ್ದಾನೆ. ಅವನು ಎಲ್ಲಾನು ನೋಡ್ತಿರ್ತಾನೆ. ನಾವೇ ಮಾಡ್ಲಿ ಅಭಿಮಾನಿಗಳೇ ಮಾಡ್ಲಿ ಅದು ತಪ್ಪು ತಪ್ಪೆ. ನಮ್ ಕಡೆಯಿಂದ ಆಯ್ತೋ ಅವರ ಕಡೆಯಿಂದ ಆಯ್ತೋ ಇವರ ಕಡೆಯಿಂದ ಆಯ್ತೋ ಅದು ಮುಖ್ಯವಲ್ಲ. ಮೇಲಿಂದ ಒಬ್ಬ ನೋಡ್ತಿರ್ತಾನೆ. ಅವನು ಯಾರನ್ನೂ ಬಿಡಲ್ಲ. ಅವನು ಮೇಲಿಂದ ಹುಕ್ಕಾಕೊಂಡು ಇಳಿತಾ ಇರ್ತಾನೆ. ಟೈಮ್ ಬಂದಾಗ ಮೇಲೆ ಇಳಿತಾನೆ ಅಥವಾ ಕೆಳಗಡೆ ತಳ್ತಾನೆ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಹೆಮ್ಮೆ ಪಡಬೇಕು ಹೊರತು ಹೊಟ್ಟೆ ಕಿಚ್ಚು ಪಡಬಾರ್ದು. ಇದನ್ನು ಬೇರೆ ರೀತಿ ವ್ಯಕ್ತಪಡಿಸಬಾರ್ದು. ಯಾರ ಅಭಿಮಾನಿ ಅಂತಲ್ಲ, ಎಲ್ರೂ ಒಂದಾಗಿ ಇರೋಣ ಎಂದು ಅಭಿಮಾನಿಗಳಿಗೆ ಶಿವಣ್ಣ ಬುದ್ಧಿವಾದ ಹೇಳಿದ್ರು. ಇನ್ನು ಮಾಧ್ಯಮದವರಿಗೂ ಶಿವಣ್ಣ ಅವರು ಇವರಿಗೆ ಟಾಂಗ್ ಕೊಟ್ರು, ಇವರು ಅವರಿಗೆ ಟಾಂಗ್ ಕೊಟ್ರು. ಈ ನೆಸಸರಿ ಬೇಡ. ಏನಾದ್ರೂ ಇದ್ರೆ ಹೊಗಳಿ, ಇಲ್ಲಾದ್ರೆ ಉಗುಳಿ, ಅದನ್ನು ತೆಗೋತೀವಿ ಎಂದು ಕಿವಿಮಾತು ಹೇಳಿದ್ರು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.